ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರೇಬಂಡಾಡಿಯ ಸರ್ಕಾರಿ ಪ್ರೌಢಶಾಲೆ ಒಂದು ವಿಭಿನ್ನವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ. ಇದೇ ಅಕ್ಟೋಬರ್ 26 ಮತ್ತು 27ರಂದು ಕ್ರೀಡಾಮೃತ ಎನ್ನುವಂಥ ಹೆಸರಿನಲ್ಲಿ ಪುತ್ತೂರು ತಾಲೂಕಿನ ಪುತ್ತೂರು ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಕ್ರೀಡಾಕೂಟ ಇಲ್ಲಿ ಆಯೋಜನೆಯಾಗಿರುವಂಥದ್ದು. ಸೊ ಈಗ ನಾವು ಈ ಕ್ರೀಡಾಕೂಟ ನಡೆಯುವಂತಹ ವಿಶಾಲವಾದ ಕ್ರೀಡಾಂಗಣದಲ್ಲಿದ್ದೇವೆ. ಈ ಕ್ರೀಡಾಂಗಣವನ್ನು ನೀವು ಗಮನಿಸಬಹುದು. ಅಲ್ಲಿ ಮೇಲ್ಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾಣಿಸ್ತಾ ಇದ್ದರೆ ಅದರ ಕೆಳಭಾಗದಲ್ಲಿ ಈ ಒಂದು ವಿಶಾಲವಾದ ಕ್ರೀಡಾಂಗಣ ಸಜ್ಜಾಗಿದೆ ಅನ್ನುವಂಥದ್ದು. ಈ ಕ್ರೀಡಾಂಗಣ ಈ ಹಿಂದೆ ನೀವು ನೋಡಿರೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಕಾರಣ ಏನು ಅಂತ ಹೇಳಿದರೆ, ಇದು ಒಂದು ಮಾದರಿ ಕ್ರೀಡಾಂಗಣದ ರೀತಿಯಲ್ಲಿ ರೂಪುಗೊಂಡಿರುವಂಥದ್ದು. ನೀವು ಇತರ ಕಡೆಗಳಲ್ಲಿ ಜಿಲ್ಲಾ ಮಟ್ಟದ ಏನು ಕ್ರೀಡಾಂಗಣಗಳನ್ನು ನೋಡಿರ್ತೀರಿ, ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣ ಕೂಡ, ಈ ಒಂದು ಮೈದಾನ ಕೂಡ ಸಜ್ಜಾಗಿದೆ ಅನ್ನುವಂಥದ್ದು. ಸೊ ಈಗ ಈ ಒಂದು ಕ್ರೀಡಾಕೂಟಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಮಾರ್ಕಿಂಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಆಯೋಜನೆಗಳಾಗಿರ್ಬೋದು, ಎಲ್ಲ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ. ವೇದಿಕೆಗಳ ನಿರ್ಮಾಣ ಇರ್ಬೋದು ಅಥವಾ ಬಂದವರಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾದಂತಹ ಒಂದು ನೆರಳಿನ ಶಾಮಿಯಾನದ ವ್ಯವಸ್ಥೆಗಳಿರ್ಬೋದು, ಎಲ್ಲವೂ ಕೂಡ ಆಗ್ತಾ ಇದೆ. ಅದರ ಮಧ್ಯೆ ಈ ಒಂದು ವಿಶಾಲವಾದ ಕ್ರೀಡಾಂಗಣ ಇದೆ ಅನ್ನುವಂಥದ್ದು. ಸೊ ಈ ಒಂದು ಕ್ರೀಡಾಂಗಣ ಹೇಗೆ ಇಷ್ಟೊಂದು ಸುಸಜ್ಜಿತವಾಗಿ ಈ ರೂಪದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಹಿರೇಬಂಡಾಡಿ ಗ್ರಾಮ ಪಂಚಾಯತ್ನ ನರೇಗಾ ಯೋಜನೆಯಲ್ಲಿ ಈ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಸರಿಸುಮಾರು 20ರಿಂದ 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕ್ರೀಡಾಂಗಣ ಸಜ್ಜಾಗಿದೆ ಅನ್ನುವಂಥದ್ದು. ಅಂದರೆ ಮೈದಾನ ಹಾಳಾಗದ ಹಾಗೆ, ಚರಂಡಿ ನೀರು ಹರಿದು ಹೋಗೋದಕ್ಕೆ ಮೈದಾನದ ಒಳಭಾಗದಲ್ಲಿ ಒಂದು ರೀತಿಯ ಚರಂಡಿಯ ವ್ಯವಸ್ಥೆಗಳನ್ನು ಮಾಡಿ, ಅಂದರೆ ಸಾಮಾನ್ಯವಾಗಿ ನಾವು ಕ್ರೀಡಾಂಗಣಗಳು, ಸುಸಜ್ಜಿತ ಕ್ರೀಡಾಂಗಣಗಳು ಯಾವ ಮಾದರಿಯಲ್ಲಿ, ಯಾವ ಥರದಲ್ಲಿ ನಿರ್ಮಾಣ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಇದು ಕೂಡ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಈ ಭಾಗದಲ್ಲಿ ನೀವು ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ಜಾಗ ಏನಿದೆ, ಇಲ್ಲಿ ಇನ್ನೊಂದಷ್ಟು ಕೋರ್ಟ್ಗಳು ಬರೋದಕ್ಕಿದೆ. ಅಂದರೆ ಕಬಡ್ಡಿ ಕೋರ್ಟ್ ಇರ್ಬೋದು, ಖೋ ಖೋ ಕೋರ್ಟ್ ಇರ್ಬೋದು, ವಾಲಿಬಾಲ್ ಕೋರ್ಟ್ ಇರ್ಬೋದು, ಇದು ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗೋದಕ್ಕಿದೆ. ಈ ಮೂಲಕ ಅತ್ಯಂತ ವ್ಯವಸ್ಥಿತವಾದ ಕ್ರೀಡಾಂಗಣ ಬಹುಶಃ ಪುತ್ತೂರು ತಾಲೂಕಿಗೆ ಮತ್ತೊಂದು ಕೊಡುಗೆಯಾಗೋದಕ್ಕಿದೆ. ದೊಡ್ಡ ಮಟ್ಟದ ಕಾರ್ಯಕ್ರಮಗಳ ಆಯೋಜನೆಗೆ ಜೊತೆಗೆ ಕ್ರೀಡಾಕೂಟದ ವೈವಿಧ್ಯಮಯ ಸ್ಪರ್ಧೆಗಳ ಆಯೋಜನೆಗೆ ಇದು ಅತ್ಯಂತ ಸೂಕ್ತವಾಗಿ ಗುರುತಿಸಿಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಈ ಒಂದು ಹೊಸ ಕ್ರೀಡಾಂಗಣ ಏನಿದೆ ಇದರಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕ್ರೀಡಾಮೃತ ಎನ್ನುವಂಥ ಹೆಸರಿನಲ್ಲಿ ಅಕ್ಟೋಬರ್ 26 ಮತ್ತು 27ರಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನ ನೂರಾರು ಕ್ರೀಡಾಪಟುಗಳು, ಶಾಲಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಗವಹಿಸೋದಕ್ಕಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಇವೆಂಟ್ಗಳು, ಈ ಒಂದು ವಿಶಾಲವಾದ ಸರಿಸುಮಾರು 4 ಎಕರೆ ಶಾಲೆ ಮತ್ತು ಮೈದಾನ ಸೇರಿ ಸರಿಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ಒಂದು ವಿಶಾಲವಾದ ಪ್ರದೇಶದಲ್ಲಿ ಯಾವ ಯಾವ ಇವೆಂಟ್ಗಳು ಎಲ್ಲೆಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಸೊ ಎಲ್ಲದರ ಬಗ್ಗೆ ನಾವೀಗ ಮಾಹಿತಿಯನ್ನು ಪಡೆದುಕೊಂಡು ಹೋಗೋಣ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಹಿರೇಬಂಡಾಡಿ ಗ್ರಾಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರ ತವರು ಗ್ರಾಮ ಕೂಡ ಹೌದು. ಹಾಗಾಗಿ ಈ ಒಂದು ಆಯೋಜನೆಯಲ್ಲಿ ಅವರ ಪಾತ್ರ ಕೂಡ ಬಹಳಷ್ಟಿದೆ. ಈ ಒಂದು ಕ್ರೀಡಾಂಗಣದ ಒಂದು ನಿರ್ಮಾಣ ಇರ್ಬೋದು ಅಥವಾ ಈ ಒಂದು ಕ್ರೀಡಾಕೂಟದ ಆಯೋಜನೆ ಇರ್ಬೋದು, ಎಲ್ಲದರಲ್ಲಿ ಕೂಡ ಅವರು ಮಾರ್ಗದರ್ಶನವನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರೇ ಇದ್ದಾರೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಎಷ್ಟು ಖುಷಿ ಇದೆ, ಒಂದು ವಿಶಾಲವಾದ ಸುಸಜ್ಜಿತವಾದ ಕ್ರೀಡಾಂಗಣ ಸಜ್ಜಾಗಿದೆ, ಇದರಲ್ಲಿ ಈಗ ಒಂದು ಕ್ರೀಡಾಕೂಟ ನಡೀತಾ ಇದೆ ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ಕಾರ. ಅದ್ದೂರಿಯಾಗಿ ಒಂದು ಕ್ರೀಡಾಕೂಟ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಪಂಚಾಯತ್ನ ನರೇಗಾ ಮೂಲಕ ವಿಶಾಲವಾದ ಕ್ರೀಡಾಂಗಣ ಕೂಡ ವ್ಯವಸ್ಥಿತವಾಗಿ ನಿರ್ಮಾಣ ಆಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಒಂದು ಅನಿಸಿಕೆ? ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಏಷ್ಯನ್ ಗೇಮ್ಸ್, ಅದೇ ರೀತಿಯಲ್ಲಿ ಒಲಿಂಪಿಕ್, ರಾಷ್ಟ್ರೀಯ ಕ್ರೀಡೆಗಳನ್ನೆಲ್ಲ ಸುಸಜ್ಜಿತವಾದಂಥ ಕ್ರೀಡಾಂಗಣದಲ್ಲಿ ನಮ್ಮ ಮಕ್ಕಳು ಆಡಿ ಅಲ್ಲಿ ಒಂದಷ್ಟು ಕೀರ್ತಿಯನ್ನು, ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಸಂತಸದ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಸಂತಸ ಸಂಭ್ರಮ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ
ನಮ್ಮ ಕ್ರೀಡಾಳುವಿಗೆ ಇರಬೇಕು ಎನ್ನುವಂಥ ಕಲ್ಪನೆ ಅಡಿಯಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಿದ್ರೆ ಅವರಿಗೆ ಸರಿಯಾದಂಥ ಒಂದು ಕ್ರೀಡಾಂಗಣ ಬೇಕು. ಆ ಕ್ರೀಡಾಂಗಣದಲ್ಲಿ ತರಬೇತಿ ನೀಡುವಂಥ ದೈಹಿಕ ಶಿಕ್ಷಕರು ಬೇಕು. ಆ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕ್ರೀಡಾಂಗಣಗಳನ್ನು ಕೊಂಡೋಗಬೇಕೆನ್ನುವಂಥ ಒಂದು ಕಲ್ಪನೆಯನ್ನು ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಕೊಟ್ಟಿದೆ. ಅದಕ್ಕೆ ಗ್ರಾಮ ಪಂಚಾಯಿತಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಗ್ರಾಮದ ನಿವಾಸಿಯಾಗಿ ಬಹುಶಃ ನಾನು ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಒಟ್ಟಿಗೆ ಪುತ್ತೂರು ತಾಲೂಕಿನ ಎಲ್ಲ ಜನತೆ ಕೂಡ ಸಂಭ್ರಮ ಪಡುವಂಥ ಒಂದು ಮತ್ತು ಹೆಮ್ಮೆ ಪಡುವಂಥ ಕಾರ್ಯಕ್ರಮ ಈ ಒಂದು ಕ್ರೀಡಾಂಗಣದ ಮುಖಾಂತರ ಆಗಿದೆ. ನನಗೂ ಇದರ ಕಲ್ಪನೆ ಇರಲಿಲ್ಲ. ಆದರೆ ಗ್ರಾಮ ಪಂಚಾಯತಿನವರು, ನಮ್ಮ ಎಲ್ಲ ದೈಹಿಕ ಶಿಕ್ಷಕರು, ನಮ್ಮ PD ಕಾಲೇಜಿನ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು ಯಾರಿದ್ದಾರೆ, ಇವರೆಲ್ಲ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ಪಡ್ಕೊಂಡು, ಹಲವು ಶಿಕ್ಷಣ ಸಂಸ್ಥೆಯವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಇವತ್ತು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಗೆ ಇಂಥ 20 ಲಕ್ಷ ಅನುದಾನದಲ್ಲಿ ಇಂಥ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ತಾಲೂಕು ಮಟ್ಟದಲ್ಲಿ ನಾವು ರಾಷ್ಟ್ರೀಯ ಕ್ರೀಡೆಗಳನ್ನು ಆಡುವಂಥ ಸಂದರ್ಭದಲ್ಲಿ ನಾವಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ತೇವೆ. ಆದರೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಆ ತಾಲೂಕು ಮಟ್ಟದ ಕ್ರೀಡಾಂಗಣದಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಒಂದು ಗ್ರಾಮ ಮಟ್ಟದ ಒಂದು ಪ್ರೌಢಶಾಲೆಯಲ್ಲೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಕೂಡ ತೋರಿಸಿಕೊಡುವಂಥ ಕೆಲಸ ಆಗಿದೆ. ಈ ಎಲ್ಲ ಬಹುಶಃ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಒಂದಷ್ಟು ಯುವ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಪ್ರೇರಣೆ ಕೊಡುವ ಕೆಲಸ. ಅದರ ಜೊತೆಯಲ್ಲಿ ವಿಶೇಷವಾಗಿ ಹಿರೇಬಂಡಾಡಿ ಗ್ರಾಮದ ಎಲ್ಲ ಯುವಕ ಯುವತಿಯರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಆಗಬೇಕೆನ್ನುವಂಥ ಅಭಿಲಾಷೆ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳದು. ಅದಕ್ಕೆ ಪೂರಕವಾಗಿ ನಮಗೆ ಇವತ್ತು ಶಿಕ್ಷಣ ಇಲಾಖೆ ಸರ್ಕಾರ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಡಬ ಮತ್ತು ಪುತ್ತೂರು ಅವಿಭಾಜಿತ ಪುತ್ತೂರು ತಾಲೂಕಿನ 800ಕ್ಕೂ ಮೇಲ್ಪಟ್ಟು ಕ್ರೀಡಾಪಟುಗಳು ಈ ಒಂದು ಕ್ರೀಡಾಂಗಣದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಡುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಇಂಥ ಕ್ರೀಡಾಂಗಣಗಳು ಕೂಡ ಇದೆ ಅಂತೇಳಿ ಅವರು ಹೆಮ್ಮೆ ಪಡುವಂಥ ಕೆಲಸ ತಾರೀಕು 26 ಮತ್ತು 27ನೇ ಈ ಅಕ್ಟೋಬರ್ನಲ್ಲಿ ಆಗಲಿಕ್ಕಿದೆ. ಈ ಕ್ರೀಡಾಕೂಟಕ್ಕೆ ನಾನು ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳನ್ನು ಮತ್ತು ಎಲ್ಲ ಸಾರ್ವಜನಿಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ತಾಲೂಕು ಮಟ್ಟದ ಈ ಕ್ರೀಡಾಕೂಟ ಉದ್ಘಾಟನೆಗೊಳ್ಳಲಿಕ್ಕಿದೆ. 27ನೇ ತಾರೀಕು ಸಮಾರೋಪಗೊಳ್ಳಲಿಕ್ಕಿದೆ. 2 ದಿವಸ ಇಲ್ಲಿ ಒಂದು ನಮಗೆ ಕ್ರೀಡಾ ಹಬ್ಬ, ಕ್ರೀಡಾಮೃತ ಇದ್ದಾಗೆ ಊರಿನವರಿಗೆ ಇದೊಂದು ಕ್ರೀಡಾ ಹಬ್ಬ. ಊರು ಸಂಭ್ರಮಿಸ್ತಾ ಇದೆ. ಊರಿನ ನಾಗರಿಕರು, ಮಕ್ಕಳ ಹೆತ್ತವರು ಕಳೆದ 1 ತಿಂಗಳಿಂದ ನಿರಂತರ ತನ್ನ ಮನೆಯ ಮದುವೆ ಕಾರ್ಯಕ್ರಮದ ಹಾಗೆ ಇಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲವನ್ನು ತನ್ನ ಮನ ಧನ ಸಮರ್ಪಣೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಇಲ್ಲಿಯ ಮಕ್ಕಳು ಕೂಡ ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳು ಎನ್ನುವಂಥ ಮನೋಭಾವನೆ ಅಲ್ಲದೆ ನಾವು ಕೂಡ ಖಾಸಗಿ ಶಾಲೆಯ ಹಾಗೆ ಇಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮನೋಭಾವನೆಯಿಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ನಿರಂತರವಾಗಿ ಕಳೆದ 3 ವರ್ಷದಿಂದ 100% ಫಲಿತಾಂಶ ಪಡೆದಂಥ ಹೆಗ್ಗಳಿಕೆ ಕೂಡ ನಮ್ಮ ವಿದ್ಯಾರ್ಥಿಗಳಿಗಿದೆ, ನಮ್ಮ ಅಧ್ಯಾಪಕರಿಗಿದೆ. ಇಂಥ ಒಂದು ಅಭೂತಪೂರ್ವವಾದಂಥ ಸಾಧನೆ ಮಾಡಿದಂಥ ಈ ಪ್ರೌಢಶಾಲೆಯಲ್ಲಿ ಈ ಕ್ರೀಡಾಮೃತ ಕಾರ್ಯಕ್ರಮ ನಡೀತಾ ಇದೆ. ಎಲ್ರಿಗೂ ನಾನು ವಿಶೇಷವಾಗಿ ಕ್ರೀಡಾಪಟುಗಳಿಗೆ ನಾಡ್ದು ಇಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ, ದೈಹಿಕ ಶಿಕ್ಷಕರಿಗೆ ಏನೇನು ಮೂಲಭೂತ ಸೌಲಭ್ಯಗಳಾಗಬೇಕು ಅದರಲ್ಲಿ ಚ್ಯುತಿಯಾಗದ ರೀತಿಯಲ್ಲಿ ಎಲ್ಲ ಆತಿಥ್ಯವನ್ನು ಮಾಡಲಿಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿ, ನಮ್ಮ ಈ ಒಂದು ಕ್ರೀಡಾಮೃತ ಸಮಿತಿ, ಊರಿನ ಹೆತ್ತವರು ಎಲ್ಲ ತಯಾರಾಗಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಮಾಧ್ಯಮದವರು ಕೂಡ ನಾಳೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ನಾಡಿಗೆ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವಂಥ ಕೆಲಸ ಮಾಡಬೇಕು. ಈ ಕಾರ್ಯಕ್ಕೆ ಬಹುಶಃ ಮೊನ್ನೆಯಿಂದ ಭಾಳಷ್ಟು ನಮಗೆ ಪ್ರಚಾರವನ್ನು ಕೂಡ ಮಾಧ್ಯಮದವರು ಕೊಟ್ಟಿದ್ದಾರೆ. ಅದಕ್ಕೂ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾಳೆ ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಎಲ್ರಿಗೂ ಶುಭವನ್ನು ಆಶಿಸ್ತಾ ಇದ್ದೇನೆ.
ಒಂದು ಊರು ಅಭಿವೃದ್ಧಿ ಆಗಬೇಕಂತಂದರೆ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು. ಬಹುಶಃ ಇದು ಒಂದು ಕ್ರೀಡಾಕೂಟ 2 ದಿನಗಳಲ್ಲಿ ನಡೆದು ಹೋಗುತ್ತೆ. ಆದರೆ ಈ ಕ್ರೀಡಾಂಗಣ ಈ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಆಗಿರುವಂಥದ್ದು ಇದು ಶಾಶ್ವತವಾದ ಕೊಡುಗೆ ಆಗುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗ್ಬೋದು. ಈ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಗೆ ಒಂದು ಕೊಡುಗೆ ಇಲ್ಲಿ ಕೂಡ ಸಿಕ್ಕಿದೆ. ಸೊ ಇದು ತಾಲೂಕಿಗೆ ಅಥವಾ ಜಿಲ್ಲೆಗೆ ಹೇಗೆ ಕೊಡುಗೆ ಆಗಿದೆ ಅನ್ನುವಂಥದ್ದು ತಾವು ಭಾವಿಸ್ತೀರಿ? ಮತ್ತು ಇದು ತಮ್ಮ ತವರು ಗ್ರಾಮದಲ್ಲಿ ಆಗಿರುವಂಥದ್ದು ಎಷ್ಟು ಖುಷಿ ಇದೆ? ಒಂದು ತವರು ಗ್ರಾಮದಲ್ಲಿ ಆದ ನನ್ನ ಒಂದು ಸಾಧನೆ ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ಹೆಮ್ಮೆ ಪಡುವಂಥದ್ದು. ಅದು ಕೂಡ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಮಾಡೆಲ್ಗಳು ತುಂಬ ಇದೆ, ಅದರಲ್ಲಿ ರೋಲ್ ಮಾಡೆಲ್ ಎನ್ನುವಂಥದ್ದು ಸ್ವಲ್ಪ ರ್ಯಾರ್. ಹಾಗೆ ಒಂದು ಕ್ರೀಡಾಂಗಣ ನಿರ್ಮಾಣ ಆಯಿತು ಅಂದರೆ ಅಲ್ಲಿ ಒಂದು ಶಕ್ತಿಯ ಸಂಚನ ಆಗ್ತದೆ. ಒಂದಷ್ಟು ಯುವತಿಯರು ಆ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರ ಇವತ್ತು ತಾವು ಕೂಡ ಸಾಧಕರಾಗಬೇಕೆನ್ನುವಂಥ ಒಂದು ಮನೋಸ್ಥಿತಿಯಿಂದ ಅಲ್ಲಿ ಆ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸ ಆಗ್ತದೆ. ಆ ಗ್ರಾಮದ ಜನತೆ ಕೂಡ ಈ ಕ್ರೀಡಾಂಗಣದ ಸದುಬಳಕೆ ಆಗಬೇಕು, ನಮ್ಮ ಮಕ್ಕಳು ಇಲ್ಲಿ ಆ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಅವರು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಕ್ರೀಡಾ ತಾರೆಗಳಾಗಬೇಕು ಅಂತೇಳಿ ನಮ್ಮ ಮಕ್ಕಳ ಹೆತ್ತವರಿಗೂ ಒಂದು ಮಾನಸಿಕತೆ ಮೂಡ್ತದೆ. ಅದಕ್ಕೆ ಪೂರಕವಾಗಿ ಈ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡುವಂಥ ಕೆಲಸ. ಇವತ್ತು ನಾವು ಶಾಲೆಗಳನ್ನು ಆರಂಭ ಮಾಡ್ತೇವೆ, ಆದರೆ ಕ್ರೀಡಾಂಗಣವನ್ನು ಆರಂಭ ಮಾಡೋದಿಲ್ಲ. ಕ್ರೀಡಾಂಗಣ ಆರಂಭ ಮಾಡಲಿಕ್ಕೂ ಜಾಗದ ಕೊರತೆ ಇರ್ತದೆ. ಇವತ್ತು ಆ ಜಾಗದ ಕೊರತೆಯನ್ನು ನೀಗಿಸಿಕೊಂಡು ಇವತ್ತಿಲ್ಲಿ ಈ ಕ್ರೀಡಾಂಗಣ ಆಗಿದೆ. ಅದಕ್ಕೆ ಬೇಕಾಗಿ ಬಹುಶಃ ಇದು ಹಿರೇಬಂಡಾಡಿ ಗ್ರಾಮಕ್ಕೆ ಮಾತ್ರ ಸೀಮಿತ ಅಲ್ಲ, ಯಾರು ಬಂದರೂ ಇಲ್ಲಿ ಕ್ರೀಡೆಯನ್ನು ಆಡಲಿಕ್ಕೆ ಇದು ಸಜ್ಜಾಗಿದೆ. ಬಹುಶಃ ಅದಕ್ಕೆ ಪೂರಕವಾಗಿ ಈ ಶಾಲೆಯವರು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ಅವರಿಗಿಷ್ಟು ಖುಷಿ ಇದೆ, ಅವರ ಒಂದು ಅವಧಿಯಲ್ಲಿ ಈಗ ಕ್ರೀಡಾಂಗಣ ನಿರ್ಮಾಣಗೊಂಡು ಕ್ರೀಡಾಕೂಟ ಆಗ್ತಾ ಇರೋದು. ಸರ್ ನಮಸ್ತೆ. ನಮಸ್ತೆ. ನಾನು ಹಿರೇಬಂಡಾಡಿ ಪಂಚಾಯತಿ ಅಧ್ಯಕ್ಷರು. ಈಗ ನಮ್ಮ ಪಂಚಾಯತಿಯಿಂದ ಎಲ್ಲ ನಮ್ಮ ಉಪಾಧ್ಯಕ್ಷರು ಇರ್ಬೋದು, ಸರ್ವ ಸದಸ್ಯರು ಇರ್ಬೋದು, ಈ ಆಟೋಟ ಸ್ಪರ್ಧಾ ಇಲ್ಲಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಫುಲ್ಲು ಸಹಕಾರವನ್ನು ಕೊಟ್ಟು ಇಲ್ಲಿ 1 ತಿಂಗಳಿಂದ ನಾವು ಇಲ್ಲೇ ಸತತವಾಗಿ ಎಲ್ಲರೂ ಇಲ್ಲಿನ ಊರಿನವರ ಫುಲ್ಲು ಸಹಕಾರ ಇದೆ. ಯಾಕೆ ಅಂತೇಳಿದರೆ ಇದು ಕ್ರೀಡಾಕೂಟ ಅಂತೇಳಿದರೆ ನಮ್ಮ ಗ್ರಾಮದಲ್ಲಿ ಇದು ಆಗುವಂಥ ಒಂದು ಹಬ್ಬ. ಎಲ್ಲ ಸಮುದಾಯದವರು ಒಟ್ಟು ಸೇರಿ ಮಾಡುವಂಥ ಹಬ್ಬವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಎಲ್ಲರೂ ಸೇರಿ ಇಂಥ ಒಂದು ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹನ ಅಷ್ಟೇ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ಈ ಕ್ರೀಡಾಂಗಣವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸಣ್ಣ ಪುಟ್ಟ ಕೆಲವುಗಳು ಫಸ್ಟಿಗೆ ಸಣ್ಣ ಪುಟ್ಟ ಇದು ಇರ್ಬೋದು, ಆದರೂ ಈಗ ಏನೂ ಇಲ್ಲದೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಯಶಸ್ವಿಯಾಗಿ ನಮ್ಮ ಹಿರೇಬಂಡಾಡಿ ಗ್ರಾಮದಲ್ಲಿ ಇದು ಒಂದು ಯಶಸ್ವಿಯಾಗಿ ಮೂಡಿ ಬರಬೇಕು. ನಮಗೆ ಒಂದು ಖುಷಿ ಪಡಬೇಕು. 26, 27ನೇ ತಾರೀಕು 2 ದಿವಸದ ಈ ಆಟೋಟ ಸ್ಪರ್ಧೆ ನಮಗೆ ಇಡೀ ಗ್ರಾಮಕ್ಕೆ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಖುಷಿ ಪಡುವಂಥ ಒಂದು ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಸಂಪೂರ್ಣ ಸಹಕಾರ ಎಲ್ಲ ಪಂಚಾಯತಿ ಸದಸ್ಯರು, ಹಾಗೆಯೇ ಎಲ್ಲ ಈ ಊರಿನ ಗ್ರಾಮಸ್ಥರು, ಪೋಷಕರು ಮತ್ತು ಮಕ್ಕಳು ಕೂಡ ಎಲ್ಲ ಭಾರಿ ಉತ್ಸವದಲ್ಲಿ ಇಲ್ಲಿ ಸೇರಿ ನಾವು ಡೈಲಿ ರಾತ್ರಿ 9-10 ಗಂಟೆ ತನಕ ಇಲ್ಲೇ ಇದ್ದೇವೆ. ಎಲ್ಲ ಆಗು ಹೋಗುಗಳನ್ನು ನೋಡಿಕೊಂಡು ಚೆನ್ನಾಗಿ ಯಾವ ಒಂದು ಕುಂದುಕೊರತೆ ಇಲ್ಲದಾಗಿ ನಾವು ಇಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಮ್ಮ ಹಾರೈಕೆಗಳು ಕೂಡ. ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಈಗ ಕ್ರೀಡಾಂಗಣ ಹೊಸತಾಗಿ ಒಂದು ಹೊಸ ರೂಪವನ್ನು ಪಡೆದುಕೊಂಡಿದೆ. ಹೇಗಾಗ್ತಾ ಇದೆ ಸಿದ್ಧತೆಗಳು, ಮತ್ತು ಗ್ರೌಂಡಿನಲ್ಲಿ ಯಾವೆಲ್ಲ ಒಂದು ಸ್ಥಳಾವಕಾಶವನ್ನು ಮಾಡಿದ್ದಾರೆ, ಹೇಗೆ ಸಿದ್ಧಪಡಿಸ್ತಾ ಇದ್ದಾರೆ, ಇದರ ಗುಣಮಟ್ಟ ಹೇಗಿದೆ, ಯಾವ ರೀತಿ ಸುಸಜ್ಜಿತವಾಗಿದೆ ಅನ್ನುವಂಥದ್ದನ್ನು ಕೇಳೋಣ. ಈಗ ಹಿರೇಬಂಡಾಡಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಸೀತಾರಾಮಗೌಡ ಬಿ ಅವರಿದ್ದಾರೆ. ಅವರ ಜೊತೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಒಟ್ಟು ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ವಿಶಾಲವಾಗಿ ಒಂದು ಕ್ರೀಡಾಂಗಣವನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದೀರಿ. ಹೇಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ, ಹೇಗೆ ತಯಾರಾಗಿದೆ ಇದು ಅಂತ? ನಮ್ಮ ಈ ಕ್ರೀಡಾಕೂಟ ನಾಳೆ ಅಂದರೆ 26 ಮತ್ತು 27ನೇ ತಾರೀಕಿನ 2 ದಿವಸ ನಡೆಯಲಿಕ್ಕಿದೆ. ಸುಮಾರು 899 ಕ್ರೀಡಾಪಟುಗಳು ನಮ್ಮ ತಾಲೂಕಿನ ಕಡಬ ಮತ್ತು ಪುತ್ತೂರು ತಾಲೂಕಿನ ವಿವಿಧ ಶಾಲೆಗಳಿಂದ ಬರುವವರಿದ್ದಾರೆ. 5 ವಲಯದಿಂದ ಆಯ್ಕೆಯಾದಂಥ ಪ್ರಥಮ, ದ್ವಿತೀಯ, ತೃತೀಯ ಈ ಎಲ್ಲ ಸ್ಪರ್ಧಾಳುಗಳು ಇಲ್ಲಿ ಬಂದು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಾವು ಇಲ್ಲಿ ಕ್ರೀಡಾಕೂಟವನ್ನು 200 ಮೀಟರ್ ಟ್ರ್ಯಾಕಲ್ಲಿ ನಡೆಸಲಿಕ್ಕಿದ್ದೇವೆ. ಒಳ್ಳೆಯ ರೀತಿಯ ಒಂದು ಕ್ರೀಡಾಂಗಣ ಆಗಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ನರೇಗಾ ಯೋಜನೆಯಲ್ಲಿ ಆದಂತಹ ಒಂದು ಕ್ರೀಡಾಂಗಣ.
ಒಳಗಿನ ಒಳಚರಂಡಿ ವ್ಯವಸ್ಥೆ ಇದೆ. ಒಂದು ವೇಳೆ ಮಳೆ ಬಂದದ್ದೇ ಆದರೂ ಕೂಡ ಅರ್ಧ ಗಂಟೆ ಮಳೆ ನಿಂತ ನಂತರ ನಾವು ಯಾವುದೇ ಒಂದು ಅಡೆತಡೆ ಇಲ್ಲದೆ ಇಲ್ಲಿ ನಾವು ಕ್ರೀಡೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಡೆಯಿಂದ ನಾವು ನೋಡಿದಾಗ 100 ಮೀಟರ್ ಟ್ರ್ಯಾಕ್ ಈ ಕಡೆಯಿಂದ ಬರುತ್ತದೆ, ಅಲ್ಲೇ ಫಿನಿಶಿಂಗ್ ಇದೆ. ಒಂದು ವೇಳೆ 110 ಹರ್ಡಲ್ಸ್ ಮಾಡಲಿಕ್ಕೆ ಸ್ವಲ್ಪ 110 ಮೀಟರ್ ಉದ್ದ ಬೇಕಾಗ್ತದೆ, ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ 1 ಮೀಟರ್ 25 ಸೆಂಟಿಮೀಟರ್ನ ಇದು ಟ್ರ್ಯಾಕ್ ಆಗಿರುತ್ತೆ. 9 ಲೇನನ್ನು ಹಾಕಿದೆ. ಒಂದು ವೇಳೆ ಮಳೆ ಬಂದು ಒಳಗೆ ಅಡಚಣೆ ಆಗಿದ್ದರೂ ಕೂಡ ಲೈನಲ್ಲಿ ಬಿಟ್ಟು ಮತ್ತೆ 8 ಟ್ರ್ಯಾಕಲ್ಲಿ ಮಾಡಬಹುದು. ಹಾಗೆ ಪಕ್ಕದಲ್ಲಿ ಲಾಂಗ್ ಜಂಪ್ ಮತ್ತು ಟ್ರಿಪಲ್ ಜಂಪಿಗೆ ಸಪರೇಟ್ ಆದ ಒಂದು ವ್ಯವಸ್ಥೆಯನ್ನು ಕೂಡ ಇದೆ. ಹಾಗೆ ಆ ಕಡೆಗೆ ನೋಡಿದಾಗ ಅಲ್ಲಿ ಜಾವಲಿನ್ ವಿಭಾಗಕ್ಕೆ ಅದು ಕೂಡ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಒಳಗೆ ಬಂದಾಗ ಹೈ ಜಂಪ್ ಮತ್ತು ಪೋಲ್ ವಾಲ್ಟಿಗೆ ಕ್ರೀಡಾಂಗಣದ ಒಳಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. 2 ಸರ್ಕಲ್ಗಳನ್ನು ಅಂದರೆ ಶಾರ್ಟ್ ಪುಟ್ಟಿಗೆ ಒಂದು ಮೂಲೆಯಲ್ಲಿ, ಆಮೇಲೆ ಮತ್ತೊಂದು ಕೋಣದಲ್ಲಿ ಕೇಜ್ ಹಾಕಿ ಬಹುಶಃ ಎಲ್ಲಿಯೂ ಇಲ್ಲ, ನಮ್ಮ ಒಂದು ತಾಲೂಕು ಮಟ್ಟ ಕ್ರೀಡಾಂಗಣದಲ್ಲಿ ಪ್ರಥಮವಾಗಿ ಕೇಜಿಯನ್ನು ಬಳಸಿಕೊಂಡು ನಾವು ಹ್ಯಾಮರ್ ಥ್ರೋವನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಒಟ್ಟಿನಲ್ಲಿ ಒಂದು ಸುಸಜ್ಜಿತವಾದ ಮಾದರಿಯಾದ ಕ್ರೀಡಾಕೂಟವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಇಲ್ಲಿಯ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಲ್ಪಟ್ಟಂಥ ಕ್ರೀಡಾಂಗಣ, ಹಾಗೆ ನಮ್ಮ ಇಲ್ಲಿಯ SDMC ಅವರು ಕೂಡ ಸತತವಾಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಎಲ್ಲ ಪೋಷಕ ವರ್ಗದವರು, ನಮ್ಮ ಅಧ್ಯಾಪಕ ವೃಂದದವರು, ಎಲ್ಲ ವಿದ್ಯಾರ್ಥಿಗಳು ಸತತ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕ್ರೀಡಾಂಗಣವನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ನು. ಹಾಗೆ ಒಳ್ಳೆಯ ಕ್ರೀಡಾಕೂಟವನ್ನು ನಡೆಸಬೇಕು ಅಂತ 2 ದಿವಸ ಕೂಡ ಊಟೋಪಚಾರ ಇರ್ಬೋದು, ಮಕ್ಕಳ ವಾಸ್ತವ್ಯಕ್ಕೆ ಇರ್ಬೋದು, ಯಾವುದೇ ಒಂದು ಅಡೆತಡೆ ಇಲ್ಲದೆ ಉತ್ತಮ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡುವವರಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಇದು ಯಶಸ್ವಿಯಾಗಿ ನಡೆಯುತ್ತದೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿದೆ. ಸುಮಾರು 2 ದಿವಸದಲ್ಲಿ ಕಡಿಮೆ ಅಂತ ಹೇಳಿದ್ರು 4,000ರಿಂದ 4,500 ಜನರು ಬಂದು ಇದನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಸ್ಪರ್ಧಾಳುಗಳು ಬರಲಿಕ್ಕಿದ್ದಾರೆ, ಅವರ ಜೊತೆಗೆ ಪೇರೆಂಟ್ಸ್ಗಳು ಬರ್ಬೋದು, ಕೋಚ್ಗಳು ಬರ್ಬೋದು, ಸುಮಾರು 140ರಿಂದ 150 ತೀರ್ಪುಗಾರರು ಕೂಡ ಬರುವವರಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಈ ಕ್ರೀಡೆ ಕೂಡ ನಡೆಯುತ್ತದೆ ಅನ್ನುವಂಥ ಆಶಾಭಾವನೆಯಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸಹಕರಿಸಿದ ಬಹಳಷ್ಟು ಜನ ಇಲ್ಲಿ ನಮಗೆ ಸ್ಪಾನ್ಸರ್ ಆಗಿ ಸಹಕರಿಸಿದ, ಊಟದ ವ್ಯವಸ್ಥೆಗೆ ಇರ್ಬೋದು, ಹಣ್ಣಿನ ಹಂಪಲಿನ ವ್ಯವಸ್ಥೆಗೆ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ. ನೀರಿನ ವ್ಯವಸ್ಥೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಹಾಗೆ ಸುದ್ದಿ ಮಾಧ್ಯಮವರು ನೀವು ಬಂದಿದ್ದೀರಿ, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಳ್ಳೆಯದಾಗಲಿ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರೇಬಂಡಾಡಿ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಗುರುಗಳಾಗಿರುವಂತಹ ಹರಿಕಿರಣ್ ಕೆ ಸರ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹೇಗೆ ಒಂದು ಶಾಲೆಯ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇದೆ ಮತ್ತು ಈ ಜವಾಬ್ದಾರಿ ಹೇಗೆ ನಿರ್ವಹಣೆ ಮಾಡೋದಕ್ಕೆ ಅವರು ಸಜ್ಜಾಗಿದ್ದಾರೆ ಅನ್ನುವಂಥದ್ದನ್ನು. ಸರ್ ನಮಸ್ತೆ. ನಮಸ್ತೆ ಸರ್. ಬಹುಶಃ ತಾಲೂಕು ಮಟ್ಟದ ಕ್ರೀಡಾಕೂಟ ಒಂದು ವಿಶಾಲವಾದ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ, ಹೇಗೆ ಸಿದ್ಧ ಆಗ್ತಾ ಇದೆ ಅಂತ? ಇಲ್ಲಿ ಸಿದ್ಧ ಅಂದರೆ ಜವಾಬ್ದಾರಿ, ಈ ಜವಾಬ್ದಾರಿಗಳನ್ನು ವಿಕೇಂದ್ರೀಕರಣ ಮಾಡಿದ್ದೇವೆ. ಒಟ್ಟು 17 ಸಮಿತಿಗಳನ್ನು ರಚನೆ ಮಾಡಿಕೊಂಡು ಎಲ್ಲ ಊರಿನವರು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಇವರನ್ನೆಲ್ಲ ತೊಡಗಿಸಿಕೊಂಡು ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಪ್ರಯತ್ನ. ಆ ಪ್ರಯತ್ನ ನಿಟ್ಟಿನಲ್ಲಿ ನಾವೆಲ್ಲ ಆಗಾಗ ಸಮಾಲೋಚನಾ ಸಭೆಗಳನ್ನು ನಡೆಸಿಕೊಂಡು ನಾವು ಮಾಡ್ತಾ ಇದ್ದೇವೆ ಸರ್. ಈ ಕ್ರೀಡಾಕೂಟ ಇದಕ್ಕೆ ಹೆಸರೇ ಕ್ರೀಡಾಮೃತ, ಭಾರತ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಈ ಒಂದು ಸಡಗರವನ್ನು ಈ ಕ್ರೀಡಾಕೂಟದ ಮೂಲಕ ಆಯೋಜನೆ ಮಾಡಬೇಕು. ಆ ಒಂದು ಉದ್ದೇಶದಿಂದ ಈ ಒಂದು ಕ್ರೀಡಾಕೂಟಕ್ಕೆ ಕ್ರೀಡಾಮೃತ 2023 ಅಂತೇಳಿ ಇಟ್ಟಿದ್ದೇವೆ. ಇಂಪಾರ್ಟೆನ್ಸ್ ಏನು, ಸ್ಪೋರ್ಟ್ಸಿನ ಇಂಪಾರ್ಟೆನ್ಸ್ ಏನು ಅಂತೇಳಿ ತಿಳಿಸಲಿಕ್ಕೆ ಬೇಕಾಗಿ ಈ ಕ್ರೀಡೆ ಎನ್ನುವುದು ಸ್ವಾಸ್ಥ್ಯ ಬದುಕಿಗೊಂದು ದಿವ್ಯ ಔಷಧ, ಆ ರೀತಿಯ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ಕ್ರೀಡಾಕೂಟವನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಇಲ್ಲಿ ಮುಖ್ಯವಾಗಿ ನಮಗೆ ಮಾರ್ಗದರ್ಶನ ಭಾಳಷ್ಟು ಮುಖ್ಯ. ಯಾಕೆ ಅಂತ ಹೇಳಿದರೆ ಹಿರೇಬಂಡಾಡಿಯ ಈ ಊರಿನಲ್ಲಿ ಈ ಹಿಂದೆ ಇಂಥ ಕ್ರೀಡಾಕೂಟ ನಡೆಯಲಿಲ್ಲ. ಹಾಗಾಗಿ ನಾವು ಇನ್ನಷ್ಟು ಇದರ ಬಗ್ಗೆ ತುಂಬ ತಿಳಿದುಕೊಳ್ಳಿಕ್ಕಿದೆ. ಅದಕ್ಕೆ ಮಾರ್ಗದರ್ಶಕರಾಗಿ ಮುಖ್ಯವಾಗಿ ನಮ್ಮ ಮಾನ್ಯ MLA ಅವರು ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಇರ್ಬೋದು, ಈ ನಿಕಟಪೂರ್ವ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರು, ಇವರ ಒಂದು ನಿರ್ದೇಶನದಲ್ಲಿ ಆಗಾಗ ಸಮಾಲೋಚನಾ ಸಭೆಗಳನ್ನು ನಡೆಸಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಕ್ರೀಡಾಂಗಣಕ್ಕೆ ಸಂಬಂಧಿಸಿದಂತೆ, ಈ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ನಮ್ಮ ಶ್ರೀಯುತ ಪುನೀತ್ ಸರ್ ಅವರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡುತ್ತಾ ಬಹುಶಃ ಈ ಹಂತಕ್ಕೆ ತಲುಪಿದೆ. ಭಾಳಷ್ಟು ಯಶಸ್ವಿಯಾಗಿ ನಡೀತದೆ ಅಂತೇಳಿ ನಮ್ಮೆಲ್ಲರ ಅನಿಸಿಕೆ. 17 ಸಮಿತಿ ಭಾಳಷ್ಟು ಅಚ್ಚುಕಟ್ಟಾಗಿ ಬಂದಂಥ ಎಲ್ಲ ಅತಿಥಿಗಳಿಗೆ ಅತಿಥಿ ಸತ್ಕಾರ, ಊಟೋಪಚಾರದ ವ್ಯವಸ್ಥೆ, ಆನಂತರ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ಅವರು ಕುಳಿತುಕೊಳ್ಳುವಂಥ ಆಸನದ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಬೇರೆ ಬೇರೆ ಸಮಿತಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಎಲ್ಲರನ್ನೂ ಊರಿನವರನ್ನೆಲ್ಲ ಸ್ವಯಂ ಸೇವಕರನ್ನಾಗಿ ಮಾಡಿಕೊಂಡು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯವರನ್ನೂ ಇದಕ್ಕೆ ಒಂದು ಜವಾಬ್ದಾರನಾಗಿ ಮಾಡಿಕೊಂಡು ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವೆಲ್ಲ ಶಿಕ್ಷಕ ವೃಂದದವರು
ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಮಾಧ್ಯಮ ಮಿತ್ರರು ಸಹ ನಮಗೆ ಸಾಕಷ್ಟು ಪ್ರಚಾರವನ್ನು ನೀಡಿ ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇಲಾಖೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಅದೇ ರೀತಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಇರ್ಬೋದು, ಮತ್ತು ಇದಕ್ಕೆ ಪೂರಕವಾಗಿ ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮೆಸ್ಕಾಂ ಇರ್ಬೋದು, ಇವರನ್ನೆಲ್ಲ ಕೇಳಿಕೊಂಡಿದ್ದೇವೆ. ನಮಗೆಲ್ಲ ಸಹಕಾರ ಕೊಡಬೇಕು. ಎಲ್ಲರೂ ಭಾಳಷ್ಟು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಸರ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರೇಬಂಡಾಡಿ ಸರ್ಕಾರಿ ಪ್ರೌಢಶಾಲೆಯ SDMC ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಶೆಟ್ಟಿ ಹೆಣ್ಣಾಳ್ ಅವರಿದ್ದಾರೆ. ಬಹುಶಃ ಶಾಲೆಯ ಶಿಕ್ಷಕ ವರ್ಗ ಅಥವಾ ಇಲಾಖೆ ಒಂದು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರೆ ಈ SDMCಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಈ ಒಂದು ಕ್ರೀಡಾಕೂಟ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗಲಿ ಅದು ಅಷ್ಟೊಂದು ಯಶಸ್ವಿಯಾಗಿ ನಡೀಬೇಕು ಅಂತಾದರೆ ಇವರ ಜವಾಬ್ದಾರಿ ಕೂಡ ಮಹತ್ವದ್ದು. ಸೊ ಆ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾ ಇದ್ದಾರೆ ಕೇಳೋಣ. ಸರ್ ನಮಸ್ತೆ. ನಮ್ಮ ಈ ಒಂದು ಕ್ರೀಡಾಕೂಟ 26-27ನೇ ತಾರೀಕಿನಂದು ಬಹಳ ವಿಜೃಂಭಣೆಯಿಂದ, ಅಂದರೆ ನಮಗೆ ಹಿರೇಬಂಡಾಡಿಯಲ್ಲಿ ಹಿರೇಬಂಡಾಡಿ ಗ್ರಾಮಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸಬೇಕಂತ ಇದನ್ನು ಎಲ್ಲ ಊರಿನವರ ಸಹಕಾರದಿಂದ ಮತ್ತು ದಾನಿಗಳ ಸಹಕಾರದಿಂದ ಎಲ್ಲ ಇಲಾಖೆಯ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅದಲ್ಲದೆ ನಮಗೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಇಲ್ಲಿ ಸುಸಜ್ಜಿತವಾದ ಇದೊಂದು ಆಟದ ಮೈದಾನವನ್ನು ಸಹ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸಹ ಗ್ರಾಮ ಪಂಚಾಯತಿಗೆ, ಹಿರೇಬಂಡಾಡಿ ಗ್ರಾಮ ಪಂಚಾಯತಿಗೆ ನಾನು ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಊಟೋಪಚಾರದ ವ್ಯವಸ್ಥೆಗಳು ಮತ್ತು ಬಂದವರಿಗೆ ಆತಿಥ್ಯಗಳು 2 ದಿನಗಳ ಕಾಲ ಅದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಅದಕ್ಕೆಲ್ಲ ಒಂದೊಂದು ಸಮಿತಿ ಮಾಡಿದ್ದೇವೆ ನಾವು. ಆ ಸಮಿತಿ ಪ್ರಕಾರ ನಾವು ಅದಕ್ಕೆಲ್ಲ ಜನ ನೇಮಕ ಮಾಡಿ ಈಗ ಬರುವಂಥ ಅತಿಥಿಗಳಿಗೆ ಏನು ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಆಮೇಲೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆನೂ ಹಾಗೆ ಒಂದು 2,500 ಜನ ನಾಳೆ ದಿನ ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದೇವೆ. ಮರುದಿವಸ 1,500 ಜನದ ಊಟೋಪಚಾರದ ವ್ಯವಸ್ಥೆನೂ ಮಾಡಿದ್ದೇವೆ ನಾವು. ಓಕೆ. ಈ ಕಾರ್ಯಕ್ರಮಗಳು ಒಂದು ಕಡೆಯಿಂದ ಕ್ರೀಡಾಕೂಟ ಆದರೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ಆಯೋಜನೆಯಾಗಿದೆ. ಅದು ಹೇಗೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ, ಅದರ ಬಗ್ಗೆ? ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸಾಯಂಕಾಲ ಈ ಕ್ರೀಡಾಕೂಟ ಆದ ಮೇಲೆ 5:30 ಗಂಟೆಗೆ ನಮ್ಮ ಇಲ್ಲಿನ ಒಂದು ಆರ್ಥಿಕ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಅದಲ್ಲದೆ ಮತ್ತು ನಮ್ಮ ಇವರು ಹರಿಕಿರಣ್ ಸರ್ HMನವರ ನೇತೃತ್ವದಲ್ಲಿ ತಾಲಮದ್ದಲೆ ಸಹ ನಡೆಯಲಿದೆ ಇಲ್ಲಿ. ಒಟ್ಟಾರೆಯಾಗಿ ಕ್ರೀಡಾಕೂಟವನ್ನು ಅರ್ಥಪೂರ್ಣವಾಗಿ ವೈಭವದಿಂದ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೇವೆ. ಅದಲ್ಲದೆ ನಾವು ಇಲ್ಲಿ ಮತ್ತು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನಾಳೆ ಸಾಯಂಕಾಲದ ಹೊತ್ತಿಗೆ. ಸೊ ಪೋಷಕರು ಮತ್ತು ಊರಿನವರು, ನಮ್ಮ ಊರಿನ ಶಾಲೆಯಲ್ಲಿ ಹಾಕೋ ಕಾರ್ಯಕ್ರಮ ಅಂತಾದಾಗ ಎಲ್ಲರೂ ಕೂಡ ಖುಷಿಯಿಂದ ಪಾಲ್ಗೊಳ್ತಾರೆ. ಸೊ ಊರಿನವರ ಸಹಕಾರ, ಗ್ರಾಮಸ್ಥರ ಸಹಕಾರ ಹೇಗೆ ಸಿಗ್ತದೆ? ಗ್ರಾಮಸ್ಥರ ಸಹಕಾರ ಅಂದರೆ ನಮಗೆ ತುಂಬ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು, ಪೋಷಕರು, ಗ್ರಾಮಸ್ಥರು ಎಲ್ಲ ಸೇರಿ, ಮತ್ತು ಹೊರಗಿನವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾವು ಆರ್ಥಿಕ ವ್ಯವಸ್ಥೆ ಇರಲಿ ಅಥವಾ ಬೇರೆ ಏನಾದರೂ ನಮ್ಮ ವ್ಯವಸ್ಥೆಯನ್ನೆಲ್ಲ ಕೇಳುವಾಗ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗ್ತಾ ಉಂಟು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಇದು ಹಿರೇಬಂಡಾಡಿಯಲ್ಲಿ ನಡೀತಾ ಇರುವಂತಹ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟದ ಬಗ್ಗೆ ಇಲ್ಲಿನ ಆಯೋಜಕರು ಹೇಳಿರುವಂತಹ ಮಾತು, ಜೊತೆಗೆ ನಿಕಟಪೂರ್ವ ಶಾಸಕರು ಕೂಡ ಮಾತನಾಡಿದರು, ಅವರ ಅನಿಸಿಕೆಗಳನ್ನು ಹೇಳಿದರು, ಕಾರ್ಯಾಧ್ಯಕ್ಷರು ಮಾತನಾಡಿದರು, ಎಲ್ಲರೂ ಕೂಡ ಹೇಳಿದರು. ಅಂದರೆ ನಮಗೆ ಒಂದು ರೀತಿ ಇದು ಗ್ರಾಮದ ಹಬ್ಬವಾಗಿ ಪರಿವರ್ತನೆಯಾಗಿದೆ. ಇದು ಕೇವಲ ಕ್ರೀಡಾಮೃತ ಅಲ್ಲ, ಕ್ರೀಡಾ ಹಬ್ಬವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದು. ಅದಕ್ಕೆ ಪೂರಕವಾದ ಸಂಪೂರ್ಣ ವಾತಾವರಣವನ್ನು ನೀವು ಈ ಮೈದಾನದಲ್ಲಿ ನೀವು ನೋಡ್ತಾ ಇದ್ದೀರಿ. ಸುತ್ತಲೂ ಕೂಡ ವ್ಯವಸ್ಥೆಗಳಾಗಿದೆ. ತ್ರಿವರ್ಣದ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ. ಅದರ ಜೊತೆಗೆ ಕಲರ್ಫುಲ್ ಫ್ಲ್ಯಾಗ್ಗಳು ಕೂಡ ಇದೆ. ಜೊತೆಗೆ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಬಂದವರು ಕುಳಿತುಕೊಂಡು ನೋಡೋದಕ್ಕೆ ಬೇಕಾದಂತಹ ಜರ್ಮನ್ ಟೆಂಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಇವೆಂಟ್ಗಳೇನು ನಡೆಯುತ್ತೆ, ಕ್ರೀಡಾ ಇವೆಂಟ್ಗಳು ನಡೆಯುತ್ತೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಾಗ್ತಾ ಇದೆ. ಒಂದು ಕಡೆಯಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾರ್ಕಿಂಗ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಡೆಯಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ಇಲ್ಲಿ ಬಹಳಷ್ಟು ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಕ್ರೀಡಾಕೂಟ ಅಂತೂ ನಡೆಯುತ್ತೆ, ಆದರೆ ಇಂಥ ಸುಸಜ್ಜಿತವಾದ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥದ್ದು ಈ ಬಾರಿ ವಿಶೇಷ ಅನ್ನುವಂಥದ್ದನ್ನೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಅನ್ನುವಂಥ ನಂಬಿಕೆ, ಭರವಸೆ ಕೂಡ ಎಲ್ಲರಲ್ಲೂ ಕೂಡ ಇದೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಸೊ ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಕೊಡುಗೆಯಾಗಿ ಕ್ರೀಡಾಂಗಣ ಕೂಡ ಸಿಗ್ತಾ ಇದೆ. ಇದರ ಸದ್ಬಳಕೆ ಕೂಡ ಮುಂದಿನ ದಿನಗಳಲ್ಲಾಗಲಿ. ಅದರ ಜೊತೆಗೆ 26-27ರಂದು ನಡೆಯುವಂತಹ ಕ್ರೀಡಾಮೃತ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮ ಸಡಗರದಿಂದ ನಡೆಯಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಹರೀಶ್ ಬಾರಿಂಜ ಮತ್ತು ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ